ಹುಡುಗಿಯ ಮನವೊಲಿಸಲು ದುಬಾರಿ ಬೆಲೆಯ ಗಿಫ್ಟ್ಗಳನ್ನು ಕೊಡೋದನ್ನ ನೀವು ಕೇಳಿದ್ದೀರಿ. ಆದರೆ ಹುಡುಗಿಯ ಮನವೊಲಿಸಲು ದುಬಾರಿ ಬೆಲೆಯ ವಾಚ್ ಖರೀದಿಸಲು ಬುರ್ಖಾ ಧರಿಸಿಕೊಂಡು ಬಂದ ವೈದ್ಯನೊಬ್ಬ ಪೊಲೀಸರ ಅತಿಥಿಯಾದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಶಿರಸಿ ಮೂಲದ ವೈದ್ಯ ವಸಂತರಾವ್ ಹುಬ್ಬಳ್ಳಿಯ ನ್ಯಾಷನಲ್ ಮಾರ್ಕೆಟ್ಗೆ ಬುರ್ಖಾ ಧರಿಸಿಕೊಂಡು ವಾಚ್ ಖರೀದಿಸಲು ಆಗಮಿಸಿದ್ದ. ಬುರ್ಖಾ ಧರಿಸಿಕೊಂಡು ಟೈಟನ್ ಕಂಪನಿಯ ವಾಚ್ ಶೋರೂಮ್ನಲ್ಲಿ 20,000 ರೂಪಾಯಿ ಬೆಲೆ ಬಾಳುವ ವಾಚ್ ಖರೀದಿಸಲು ಮುಂದಾದ ವೇಳೆ ವೈದ್ಯನ ವರ್ತನೆಯಿಂದ ಅನುಮಾನಗೊಂಡ ಅಂಗಡಿಯವರು ಪೊಲೀಸರಿಗೆ ಮಾಹಿತಿ ನೀಡಿದ ಪರಿಣಾಮ ವೈದ್ಯ ಪೊಲೀಸರ ಅತಿಥಿಯಾಗಿದ್ದಾನೆ. ಅಲ್ಲದೆ ವೈದ್ಯನ ವರ್ತನೆಯಿಂದ ಕೆಲ ಕಾಲ ಸ್ಥಳದಲ್ಲಿ ಆತಂಕದ ವಾತಾವರಣ ಸಹ ನಿರ್ಮಾಣವಾದ ಘಟನೆ ನಡೆಯಿತು. ಎಷ್ಟೇ ಪ್ರಯತ್ನ ಮಾಡಿದ್ರೂ ಯಾವ ಹುಡುಗಿಯೂ ವೈದ್ಯನನ್ನ ಮದುವೆಯಾಗಲು ಒಪ್ಪದ ಪರಿಣಾಮ ವೈದ್ಯ ವಸಂತರಾವ್ ಯಾರಾದ್ರೂ ಹುಡುಗಿಯೊಬ್ಬಳಿಗೆ ದುಬಾರಿ ಬೆಲೆಯ ವಾಚ್ ನೀಡಿ ಮನವೊಲಿಸಲು ಮುಂದಾಗಿದ್ದನಂತೆ. ಅದಕ್ಕಾಗಿಯೇ ದುಬಾರಿ ಬೆಲೆಯ ವಾಚ್ ಖರೀದಿಸಿದ್ದು ಯಾರಿಗೂ ಗೊತ್ತಾಗಬಾರದೆಂದು ಬುರ್ಖಾ ಧರಿಸಿಕೊಂಡು ಆಗಮಿಸಿದ್ದ ಅನ್ನೋ ಮಾಹಿತಿ ಪೊಲೀಸರ ವಿಚಾರಣೆಯಲ್ಲಿ ಬಯಲಾಗಿದೆ. ವೈದ್ಯನನ್ನ ತೀವ್ರ ವಿಚಾರಣೆ ನಂತರ ಆತ ಮಾನಸಿಕವಾಗಿ ನೊಂದಿರುವ ವಿಚಾರ ತಿಳಿದ ಪೊಲೀಸರು ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಘಟನೆಯ ಕುರಿತು ಇದುವರೆಗೂ ಯಾವುದೇ ದೂರು ದಾಖಲಾಗಿಲ್ಲ.